ಅಂದು ನೋಡಿದರೆ ಮಣಿಮಯವಾದ ದಿವ್ಯ ಅವರು ಸಮರೋದ್ಯೋಗಮನಾದೆ ಅಲ್ಲ. ಅಂತರಂಗದಲ್ಲಿ ಅಗತವಾಗಿರುವ ಅಭಿಪ್ರಾಯವನ್ನು ಆತ್ಮೀಯರಲ್ಲಿ ಮಾತ್ರ ಅಭಿವ್ಯಕ್ತಗೊಳಿಸುವುದಕ್ಕಾಗುವುದು. ಹಾಗೆಯೇ ನನ್ನ ಆತ್ಮೀಯರಾಗಿ ನಾನು ಆಡುವಂತಹ ಮಾತನ್ನು ನೀನು ಆಲಿಸಬೇಕು. ಪ್ರಪಂಚ ಪರ್ಯಟನೆಗೆ ಹೋದಂತಹ ಜನರಿದ್ದರು ಒಂದು ಆಡಿದಂತಹ ಮಾತೆ, ಕದಂಬ ವನದಲ್ಲಿ ಒಂಟಿ ಹೆಣ್ಣು ಮಗನ ಉಯ್ಯಾಲೆಯಲ್ಲಿ ಕುಳಿತು ಕೋಟಿ ಸೂರ್ಯರ ಪ್ರಭೆಯಲ್ಲಿ ಗಾಯನವನ್ನು ಹಾಡ್ತಾ ಇದ್ದಾಳೆ. ಅವಳನ್ನು ತರಿಸಬೇಕು, ನೀವು ವರಿಸಬೇಕು ಎನ್ನುವ ಹಾಗೆ ಹೇಳಿದ್ರು. ಅವರಾಡ್ಲಿ ನೀನೇ ನಿರ್ಣಯಿಸಿದೆ. ಆದರೆ ಗಳಿಗೆ ಮನಸ್ಸು ಭ್ರಮೆಗೆ ಒಳಗಾದದ್ದು ಹೌದು. ಹೌದು. ಆದ್ದರಿಂದಲೇ ಸಂಧಾನಕ್ಕೆ ಸುಗ್ರೀವನನ್ನು ಕಳಿಸಿದೆ. ಸಂಧಾನವನ್ನು ಧಿಕ್ಕರಿಸಿದಳು. ಸೇನಾಧಿಪತಿಯಾದಂತಹ ಧೂಮ್ರಲೋಚನವನ್ನು ಕಳುಹಿಸಿದೆ. ಅವಳನ್ನು ಸ್ವಾಧೀನ ಮಾಡೋಣ ಅಂತ ನನ್ನ ಪಣ ರಣ ಎನ್ನುವ ಹಾಗೆ ಹೇಳಿದ ಅವಳಿಗೆ ಸೇನಾಧಿಪತಿಯಾದಂತಹ ಧೂಮ್ರಲೋಚನವೇ ಸರಿಯಾದ ಶಾಸ್ತ್ರಿಯನ್ನು ಮಾಡ್ತಾನೆ ಅಂತ ಭಾವಿಸಿದ್ರೆ ಕೇವಲ ಹುಂಕಾರ ಮಾತ್ರದಿಂದ ಧೂಮ್ರಲೋಚನನ್ನು ಹೌದು ಒಬ್ಬಳಾಗಿ ಹೆಣ್ಣು ಸುತ್ತೇನೆ. ಆಮೇಲೆ ಗಂಡುಗಲಿಗಳಾದಂತಹ ಚಂಡಮುಂಡರು ಯುದ್ಧಕ್ಕಾಗಿ ಕಳುಹಿಸಿದೆ. ಚಂಡಿಕೆಯಾಗಿ ಅವರ ಶಿರವನ್ನು ಚಂಡಮಾಡಿದರಂತೆ. ಶಿವಶಿವನ ಚಂಡಮುಂಡನ ಮದುವೆಯೂ ಆಯ್ತು. ಹೌದು. ಮತ್ತೆ ನಿನಗೆ ಹೊರಬಂದ ಯಾವಾಗನಿಗೆ ಆ ಮಣಿ ಬರುವುದಕ್ಕೆ ಅಪ್ಪಣೆಯನ್ನು ಕೊಡುತ್ತಾ ಕದಂಬವನಿಗೆ ಹೊರಟಿದ್ದೇನೆ, ಹೋಗುತ್ತೇನೆ. ಅವಳ ಮುಡಿಯಲ್ಲಿ ಹಿರಿದು ಯಾಕಾಗ್ತಾನೆ ಹಾಡುವ ನುಡಿಯನ್ನು ಏನೋ ರಾಕ್ಷಸರಿಗೆಲ್ಲ ಒಂದು ಸರಿಯಾದ ನೆಲೆಯನ್ನು ಬೆಲೆಯನ್ನು ಗೌರವವನ್ನು ಸ್ಥಾನವನ್ನು ವರ್ತಮಾನ ಕಾಲದಲ್ಲಿ ಒದಗಿಸಿಕೊಟ್ಟ ಮನೆ. ಹೌದಯ್ಯ. ಏನು ನಿನ್ನ ಹೆತ್ತ
ಅರ್ಥವಾಗಿಸುವಲ್ಲಿ ಹಾ. ಅವಿರತವಾದ ಶ್ರಮವನ್ನು ಹೊಂದಿರುವೆ, ಹಾ. ಅಪೂರ್ವವಾದ ತ್ಯಾಗವನ್ನು ಮೆರೆದಿರುವೆ. ಮತ್ತೆ ಹೊಂದಿದ ಸುಖವನ್ನೆಲ್ಲ ಹಾ. ನಿನ್ನ ಇಷ್ಟಕ್ಕಾಗಿಯೇ ಬಳಸುವುದಾದರೆ ಹಾ. ಎಂದೋ ನಿನಗೆ ವಿನಿಯೋಗ ಮಾಡಬಹುದಿತ್ತು. ಹೌದು. ಲೋಕಾಂತರಗಳು ಹಾ. ವಿಶಿಷ್ಟವಾದಂತಹ ವಸ್ತು ವಿಶೇಷಗಳನ್ನು ಹಾ. ನಿನ್ನ ಸಂಗ್ರಹಕ್ಕೆ ನೀನು ಸೇರಿಸಿದ್ದು ಹಾ. ನಮಗ ಹೊಟ್ಟೆಗೆ ಬಡತನ ಉಂಟು ಅನ್ನುವುದಕ್ಕಲ್ಲ, ಖಂಡಿತ ಅಲ್ಲ. ಪ್ರಪಂಚದಲ್ಲಿ ನಮಗೊಂದು ಮನ್ನಣೆಯ ಸ್ಥಾನ ಸಿದ್ಧವಾಗಬೇಕು. ಹಾ. ಯಾವುದು ಅತಿಶಯವಾದದ್ದಿದೆಯೋ ಹಾ. ಅನ್ನುವುದನ್ನೆಲ್ಲ ಹಾ. ನಮ್ಮ ಕೈವಶದಲ್ಲಿರಿಸಿಕೊಳ್ಳಬೇಕು ಹಾ. ಅನ್ನುವ ನಿರ್ಣಯದಿಂದ ನೀನು ಮುಂದಾದ. ಹಾ. ಕೇವಲ ವಸ್ತು ವಿಶೇಷದಲ್ಲಿ ಮಾತ್ರ ಹಾ. ಅತಿಶಯವಾದದ್ದನ್ನು, ಹಾ. ಅಪ್ರತಿಮವಾದದ್ದನ್ನು ಹಾ. ಹೊಂದಬೇಕಾದದಲ್ವಲ್ಲ ಪ್ರಭು. ಅಲ್ಲ. ಈ ತನಕ ನೀನು ಹಾ. ಬಾಳಿ ಬದುಕಿದ ವಿಧಾನದಲ್ಲಿ ಹೇಗೆ ಹೇಗೆ? ಬುದ್ಧಿಮತ್ತೆಯಲ್ಲಿಯೂ ಹಾ. ಬೃಹಸ್ಪತಿಯನ್ನಾದರೂ ಬಡವನನ್ನಾಗಿಸುವಷ್ಟು ಹಾ. ಮೇಧಾಶಕ್ತಿಯನ್ನು ನೀನು ಕಾಣಿಸಿಕೊಟ್ಟ. ಮತ್ತೆ ಕಾರ್ಯಕಾರಿಗಳ ವಿವೇಚನೆ, ವಸ್ತು ಸ್ವರೂಪದ ನಿರ್ಣಯ, ಹಾ. ಪರಿಣಾಮದ ಕುರಿತಾದ ಗಮನ, ಹಾ. ಕೈಗೊಳ್ಳಬೇಕಾದ ಕಾರ್ಯದ ಕುರಿತಾಗಿ ನಿಖರತೆ, ಹಾ. ಇದೆಲ್ಲವನ್ನು ಹೊಂದಿ ಹಾ. ಈ ತನಕ ಸಾಗಿದವನು ನೀನು ಹಾ. ಬ್ರಹ್ಮೊಳಗಾದಿಯ ಪ್ರಭು. ಯಾವುದು? ಬಹುದೀರ್ಘವಾದ ಜೀವನಾವಧಿಯಲ್ಲಿ ಹಾ. ತರನಾರಿಯರ ಕುರಿತಾಗಿ ಹಾ. ಕಡೆಗಣ್ಣಿನ ದೃಷ್ಟಿಯನ್ನು ಹರಿಸದೇ ಇದ್ದ ಹಾ. ನಮ್ಮ ಶಂಭಾದರೆ ಹಾ. ಇಂದಿನ ದಿನ ಹಾ. ಕಾಣದೇ ಇದ್ದ ಹೆಣ್ಣಿಗಾಗಿ ಹಂಬಲಿಸಿ ಹಾ. ಚಂಡಮುಂಡರ ವಚನದಿಂದ ಮರುಳಾಗಿ ಹಾ. ಆಕೆಯನ್ನು ಕೈ ಹಿಡಿಯುವ ಕಾರ್ಯದಲ್ಲಿ ಮುಂದಾಗಿ ಹಾ. ಸರ್ವನಾಶಕ್ಕೆ ಎಡೆಯಾಗಬಹುದಾದ ಹಾ. ಪಥದಲ್ಲಿ ಸಾಗುತ್ತಿಂತಾದ್ರೆ ಹಾ. ಇದಕ್ಕೆ ಏನರ್ಥ ಪ್ರಭು? ಹಾ. ಏನು ಯೌವನದಲ್ಲಿ ಹಾ. ಕಂಡೆಡೆಗೆ ಇಂದ್ರಿಯಗಳು ಚಲಿಸುವ ಕಾಲದಲ್ಲಿ ಹಾ. ಮನೋನಿಗ್ರಹವನ್ನು ಸಾಧಿಸಿ ಹಾ. ಕಠಿಣವಾದ ತಪಸ್ಸನ್ನೆಸಗಿ ಹಾ. ವಿಧಾತನನ್ನು ನೀನು ಮೆಚ್ಚಿಸಿಕೊಂಡ. ಹೌದು. ಪ್ರಭು, ಹಾ. ಸಹಜವಾಗಿಯೇ ಇಂದ್ರಿಯಗಳು ಅರಳುವ, ಹಾ. ಕಂಡೆಡೆಗೆ ಹೊರಳುವ ಹಾ. ಆ ಹರೆಯದಲ್ಲಿ ಹಾ. ನೀನು ಆ ನಿಗ್ರಹವನ್ನು ಸಾಧಿಸಿ ಹಾ. ಈಗ ನಿನ್ನ ಮೀಸೆಯ ಒಂದೊಂದು ಕೂದಲು ಬೆಳ್ಳಗಾಗುವುದಕ್ಕೆ ಪ್ರಾರಂಭ ಆಗಿದೆ. ಹಾ. ಈ ಸಮಯದಲ್ಲಿ ಹಾ. ಕಾಣದ ಇದ್ದ ಹೆಣ್ಣಿಗಾಗಿ ಹಂಬಲಿಸ್ತಿ ಹಾ. ಹನುಮಂತನ ಶರಕ್ಕೆ ಈಡಾದವರ ಹಾಗೆ ಹಾ. ನೀನು ವ್ಯವಹರಿಸ್ತೀತಾದ್ರೆ ಹಾ. ನಾವಿದಕ್ಕೆ ಏನು ಹೇಳಬೇಕು ಪ್ರಭು? ರಕ್ತಬೀಜ, ನಾನು ಕಾಮವಾಂಚೆಯಿಂದ ಅವಳನ್ನು ಬಯಸಿದ್ದೇನೆ ಎನ್ನುವ ಹಾಗೆ ನೀವು ಭಾವಿಸಿದ್ರೆ ಮೊದಲೇ ನಾ ಹೇಳಿದಂತೆ ಅರೆಗಳಿಗೆ ಬ್ರಹ್ಮಾಧೀನನಾಗಿ ಕಾಮವಾಂಚೆಗೆ ಒಳಗಾದದ್ದು ಹೌದಾಗಿರಬಹುದು. ತದನಂತರ ಏನಿದ್ರು ಶುಂಭನದ ಸ್ವಾಭಿಮಾನದ ಹೋರಾಟ, ಶುಂಭ ಏರಿದ ಎತ್ತಲ ಮಾಡಿದ ಸಾಧನೆ ಮತ್ತೊಬ್ಬನಿಗೆ ಎನಿಸುವುದಕ್ಕೆ ಸಾಧ್ಯ ಇಲ್ಲ. ಈಗ ಅವರು ದೊಡ್ಡವರು ಅಂತ ಇಲ್ಲಿ ಒಪ್ಪಿಕೊಳ್ಳುವುದು ಅದು ಮತ್ತಿನ ಪ್ರಶ್ನೆ. ಹಾಗಂತ ನಾನು ಸಣ್ಣವಲ್ಲ. ಅಯ್ಯೋ, ಆಗ ಕೂಡ ಹಾ, ಪ್ರಪಂಚದಲ್ಲಿ ಶುಂಭನಿಗೊಂದು ಅಸ್ತಿತ್ವ ಏನು ಎನ್ನುವುದನ್ನು ತೋರಿಸಿಕೊಟ್ಟ ನನ್ನನ್ನು ನನ್ನ ಮನೆಗೆ ಪ್ರಶ್ನಿಸುವುದಕ್ಕೆ ಒಬ್ಬಾಕೆ ಯಕಚಿತ ಹೆಣ್ಣು. ಯಾಕಷ್ಟಿಂದ ಆದರೆ
ಸಂತಾಪಮಾನವನ್ನು ಹಾ ಸುಲಭದಲ್ಲಿ ಜೀರ್ಣಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಮತ್ತೆ ಅದರಲ್ಲಿಯೂ ಹಾ ಹುಟ್ಟಿನಿಂದಲೇ ಹಿಡ್ತಾನಲ್ಲ. ಹಾ ರಾಕ್ಷಸರು ದಿಕ್ಕು ದಿಸೆ ಇಲ್ಲದೆ ಇದ್ದ ಕಾಲಕ್ಕೆ ಹಾ ಕೇವಲ ಬಡತನದ ಮಧ್ಯದಲ್ಲಿ ಹುಟ್ಟಿದ ನೀವು ಹಾ ಲೋಕೋತ್ತರವಾದಂತಹ ಘನತೆಯನ್ನು ಸಂಪಾದಿಸುವಲ್ಲಿ ಹಾ ಸತತವಾದ ಪರಿಶ್ರಮವನ್ನು ಅನುಭವಿಸಿರುವೆ. ಹಾ ಯಾವನು ಪ್ರಯಾಸದಿಂದ ಹಾ ಬೆವರಿಳಿಸಿ ನಡುಬಗ್ಗಿಸಿ ದುಡಿದು ಸಂಪಾದಿಸಿದ್ದಾನೆ ಮತ್ತೆ ಅವರ ಕುರಿತಾಗಿ ಪ್ರತಾಪವಾದ ಬಂದ ಕಾಲಕ್ಕೆ ಹಾ ಸ್ವಾಭಿಮಾನ ಕೆರಳಿಗಿರುತ್ತದೆ. ಮತ್ತೆ ಆದರೆ ಪ್ರಭು ಹಾ ಸಂಧಿ ವಿಗ್ರಹ ಯಾನ ಆಸನ ದ್ವೈತಿ ಭಾವ ಸಮಾಶ್ರಯ ಹಾ ಈ ಹಾ 6 ವಿಧದ ಹಾ ಗುಣವಿಶೇಷಗಳನ್ನು ಹಾ ರಾಜಕಾರಣದಲ್ಲಿ ನಾವು ವಿನಿಯೋಗ ಮಾಡಬೇಕು ಅನ್ನುವುದನ್ನು ಹಾ ನೀನೇ ನಮಗೆ ಎಳೆಯದಿರುವಾಗ ಪಾಠ ಮಾಡಿ. ಹೌದು. ಹಾಗಿದ್ರೆ ಯಾವಾಗ ಈ ಹೋರಾಟ, ಹಾ ಯಾವಾಗ ಅವರೊಂದಿಗೆ ನಮಗೆ ಸಾಮರಸ್ಯ, ಹಾ ಯಾವಾಗ ಅದರಿಂದ ದೂರಕ್ಕೆ ಪಲಾಯನ, ಹಾ ಯಾವಾಗ ಸಮಯ ಸಾಧಿಸಿ ಕಾಯಬೇಕು ಹಾ ಅನ್ನುವುದನ್ನೆಲ್ಲ ವಿವೇಕಿಸಿ ಅಲ್ವೋ ಮಾಡಬೇಕಾದದ್ದು. ಹೌದು. ಒಬ್ಬಳಾಕೆ ಸಾಮಾನ್ಯ ತರುಣಿ ಹಾ ಚಂಡಮುಂಡರ ವಚನದಿಂದ ಹಾ ಅದಕ್ಕಿಂತ ಹೆಚ್ಚಿನದನ್ನು ಗ್ರಹಿಸುವುದಕ್ಕೆ ಹಾ ಸಂದರ್ಭವೇ ಇರಲಿಲ್ಲ. ಹಾ ಒಂದು ಮಾತ್ರ ಹಾ ನಾವು ಬೆರಗು ಪಡೆಯಬಹುದಾದ ಹಾ ವಿಚಾರವನ್ನಷ್ಟೇ ಅಲ್ಲಿ ನಮಗೆ ತರ್ಕಿಸುವುದಕ್ಕೆ ಸಾಧ್ಯ. ಹಾ ಜನಸಂಚಾರ ಇಲ್ಲದೆ ಇದ್ದ ಹಾ ಒಂದು ಕಾಲಾಂತರದಲ್ಲಿ ಹಾ ಒಬ್ಬಳಾಕೆ ಹೆಣ್ಣು, ಹಾ ಅದು ಯೌವನವತಿ, ಹಾ ಕಾಲ ಕಳೆಯುತ್ತಾಳೆ ಅಂತಾದ್ರೆ ಹಾ ಅವಳನ್ನು ಸಾಮಾನ್ಯಳೆಂದು ತರ್ಕಿಸಿದ್ದೇ ನಮ್ಮ ಅಲ್ಪಬುದ್ಧಿಯದ್ದಾಗಿ ಹೋಗ್ತದೆ. ಓಹೋ ಏನೋ ಒಂದು ವಿಶೇಷತೆ ಇರಲೇಬೇಕು. ಹಾ ಒಂದೋ ಸಮಾಜಕ್ಕೆ ದೂರವಾಗಿ ಬದುಕುವ ಗುಣವಾಗಿರ್ಬೇಕು, ಹಾ ಅಲ್ಲ ಸಂಸಾರ ಜೀವನವನ್ನು ಸಾಗಿಸುವ ನಿರ್ಣಯ ಹೌದಾದರೆ ಹಾ ಒಂಟಿಯಾಗಿ ಕಾಲಾನಂತರಕ್ಕೆ ಬಂದು ನೆಲೆ ನಿಲ್ಲುವುದಕ್ಕಿಲ್ಲ, ಹಾ. ಸಮಾಜದ ಮಧ್ಯೆ ಮನೆ ಮಾಡಿಕೊಳ್ಳಬೇಕು. ಹಾ ಹಾಗಿದ್ರೆ ಪರಸ್ಪರ ವಿರುದ್ಧವಾದ ಹಾ 2 ಅಭಿಪ್ರಾಯಗಳನ್ನು ಆಕೆ ಏಕಕಾಲದಲ್ಲಿ ಪ್ರಕಟಿಸಿದರು. ಹಾ ಮದುವೆ ಆಗುವುದಿಲ್ವ ಕೇಳಿದ್ರೆ ಆಗುತ್ತಾಳೆ, ಹಾ, ಹಾ. ಆಗುವುದಕ್ಕೊಂದು ಪಂಥ ಇರಿಸಿದ್ದಾಳೆ. ಅಂಬಿಕೆಯ ಪಣ ಆದರೆ ಮದುವೆ ಅಂಬಿನ ಮನೆಯಲ್ಲಂತೆ. ಅಂಬಿನ ಮನೆಯಲ್ಲಿ ಹಾ ಇರಲಿ ಹಾ ಪಂಥವನ್ನಿರಿಸಿಕೊಂಡು ವಿವಾಹಕ್ಕೆ ಅವಳು ಬದ್ಧಳು. ಹಾ ಅದೇ ಹೌದಾದರೆ ಹಾ. ನಿರ್ಜನವಾದ ಪ್ರದೇಶದಲ್ಲಿ ಅಲ್ಲವಲ್ಲ ನೆಲೆ ನಿಲ್ಲಬೇಕಾದದ್ದು. ಹಾ 10 ಮಂದಿಗಳು ಓಡಾಡುವ ಸ್ಥಳದಲ್ಲಿ ಅಲ್ವ ಪಂಥ ಇಟ್ಟುಕೊಂಡು ತಿರುಗಬೇಕಾದದ್ದು. ಹೌದು. ಇದೇ ಪರಸ್ಪರ ವಿರೋಧಾಭಾಸವುಳ್ಳದ್ದು. ಹಾ. ಪ್ರಭು ಹಾ. ಆದ್ದರಿಂದಲೇ ಆಕೆಯ ಹಿನ್ನೆಲೆಯ ಕುರಿತಾಗಿ ಹಾ. ನಾವು ಸಾಧ್ಯಂತವಾಗಿ ಯೋಚಿಸಬೇಕಾದ ಹಾ. ಅನಿವಾರ್ಯತೆ ಇದೆ ಅನ್ನುವುದನ್ನು ಒಪ್ಪಿಕೊಳ್ಳಲೇಬೇಕಾಗ್ತದೆ. ಹಾ ನನಗನ್ನಿಸ್ತದೆ ಹಾ ಒಬ್ಬಳಾಕೆ ಸಾಮಾನ್ಯ ಹೆಣ್ಣಿಗೆ ಹಾ ನಿನ್ನ ಚಿತ್ತವನ್ನು ಅತ್ತ ಕಡೆಗೆ ಸೆಳೆದಿಟ್ಟುಕೊಳ್ಳುವುದಕ್ಕೆ ಸಾಧ್ಯವಾಗಲಾರದು. ಹಾ ಅಲ್ಲ ಮತ್ತೆ ಶುಂಭನಾಗಲಿ ಹಾ ನಿಶುಂಭನೇ ಬರಲಿ, ಎಂಬವೈಗೆ ಗೆಳೆದಿರುವಂತಹ ಆಡಂಬರದಲ್ಲಿ ಹಾ ಅಧ್ಯಕ್ಷವಾದ ಹಾ. ಶಂಭುವೇ ಕಾಳಗಕ್ಕೆ ಬಂದರು. ಹಾ ನಾನು ಹಿಂದೆಗೆಯುವವಳಲ್ಲ ಅಲ್ಲ ಅನ್ನುವ ಹೇಳಿಕೆಯನ್ನು ಕೊಡಬೇಕೆಂದಾದರೆ ಹಾ ಪ್ರಭು ಹಾ. ಲೋಕಜ್ಞಾನ ಇಲ್ಲದೆ ಇದ್ದಂತಹ ಹೆಣ್ಣಲ್ವಲ್ಲ. ಹಾ ಅಹುದಾದ್ರೆ ಆ ವಾಕ್ಯ ಹುಟ್ಟುತ್ತಿರಲಿಲ್ಲ. ಹಾ. ಎಂಬವೈಗೆ ಗೆಳೆದಿರುವ ಹಾ ಹಾಗಿದ್ರೆ ಲೋಕದ ಸುದ್ದಿಯೆಲ್ಲ ಗೊತ್ತುಂಟು. ಹಾ ಅದನ್ನೇ ಒತ್ತೆ ಇಟ್ಟು ಹಾ ಅದನ್ನೇ ಪ್ರಬಲವಾಗಿ ಒತ್ತಿ ಹಾ. ಹೇಳ್ತಾಳೆ ಅಂತ ಆದರೆ ಹಾ. ಆಕೆಯ ಉದ್ದೇಶ ಏನು ಅನ್ನುವುದು ನಮಗೆ ಸ್ಪಷ್ಟವಾಗಬೇಕು. ಹಾ ನನಗನ್ನಿಸ್ತದೆ ಹಾ ತಾಯಿ ತಂದೆಗಳ ಬಸಿರಿಂದ ಹೊರಗೆ ಬಂದ ಒಂದು ಸಾಮಾನ್ಯ ಜನ್ಮ ಅಲ್ಲ ಅದು. ಹಾ ಅದಕ್ಕೆ ಹಿನ್ನೆಲೆಯಲ್ಲಿ ಏನೋ ಒಂದು ಇದೆ. ಹಾ. ತಂದೆ ತಾಯಿಗಳು ಯಾರು ಕೇಳುವಾಗ ಗೊತ್ತಿಲ್ಲ ಹೇಳಿದಳಂತೆ, ಹಾ. ಬಂಧು ಬಳಗ ಇಲ್ಲ ಹೇಳಿದಳಂತೆ, ಹಾ ಕೂಡು ಕುಟುಂಬ ಅಲ್ಲ ಅಂದಳಂತೆ, ಹಾ. ಇರುವುದಕ್ಕೆ ಮನೆ ಇಲ್ಲ ಅಂದಳಂತೆ. ಹಾ. ಇದು ಒಂದು ಮುಖದ ಧ್ವನಿ ಮಾತ್ರ. ಹಾ. ಅದೇ ವಾಕ್ಯಗಳನ್ನು ನಾವು ಗಮನಿಸಿದರೆ ಹಾ. ಅದಕ್ಕೊಂದು ವಿಶಾಲವಾದ ಅರ್ಥ ಇದೆ. ಹೇಗೆ? ಅಪ್ಪ ಅಮ್ಮನೆ ಇಲ್ಲ ಅಂದ್ರೆ ಅರ್ಥ ಏನು? ಏನು? ಹುಟ್ಟೆ ಇಲ್ಲ ಅಂತ ಅರ್ಥ. ಓಹೋ. ಹುಟ್ಟೆ ಇಲ್ಲದೆ ಇರುವುದರಿಂದ ಸಾವು ಇಲ್ಲ. ಹಾ. ಹುಟ್ಟು ಸಾವುಗಳಿಲ್ಲದೆ ಇದ್ದ ಹಾ. ಒಂದು ಅದ್ಭುತವಾದ ಸ್ಥಿತಿ ಅನ್ನುವುದನ್ನು ನಾವು ಒಪ್ಪಿಕೊಳ್ಬೇಕಾಗ್ತದೆ. ಹಾ. ಮನೆ ಇಲ್ಲ ಹಾ. ಹಾಗಂದ್ರೆ ಇರುವುದಕ್ಕೊಂದು ಜಾಗ ಉಂಟಲ್ಲ. ಹೌದು. ಹಾಗಿದ್ರೆ ಅರ್ಥ ಏನು? ಏನು? ಸೀಮಿತವಾಗಿ ಮನೆ ಅನ್ನುವ ಒಂದು ಪರಿಧಿಯ ವ್ಯಾಪ್ತಿಯ ಒಳಗೆ ಹಾ. ಅಡಗಿ ಕುಳಿತುಕೊಳ್ಳುವ ಸ್ವಭಾವ ಅಲ್ಲ. ಹಾ. ವಿಶಾಲವಾದಂತಹ ವಿಶ್ವವೇ ಹಾ. ಆಕೆಯದ್ದಾದಂತಹ ನಿವಾಸ ಅನ್ನುವುದನ್ನು ಒಪ್ಪಿಕೊಳ್ಳಬೇಕಾಗ್ತದೆ. ಹಾ. ಹೀಗೆ ಒಂದು ಬಹುವ್ಯಾಪ್ತಿಯನ್ನು ನಾವು ಕಲ್ಪಿಸಿಕೊಂಡರೆ ಹಾ. ಸಾಮಾನ್ಯ ಹೆಣ್ಣಲ್ಲ. ಹಾ. ತೆರೆಗಿಳಿದ ಮರೆಯ ಮಹಾಚೇತನವೇ ಇರಬೇಕು. ಹಾ. ಬುದ್ಧಿವಂತರಾಡಿದರು, ಹಾ. ಬೆಳೆದು ಅಳೆದು ನೋಡಿದರೆ ಹಾ. ಗುರುತಿಸುವುದಕ್ಕೆ ಸಾಧ್ಯವಾಗಲಿಲ್ಲವಂತೆ. ಹಾ. ಆಕಾಶದ ಎತ್ತರಕ್ಕೆ ಹಾ. ಅದರಿಂದಲೂ ಆಚೆಗೆ 10 ಅಂಗುಲ ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿದ್ದರಿಂದಲೇ ಹಾ. ಅತ್ಯತಿಷ್ಠ ದಶಾಂಗುಲಂ ಹಾ. ಅನ್ನೋ ಹಾಗೆ ಆ ಪರಬ್ರಹ್ಮದ ಕುರಿತಾಗಿ ಗುರುತಿಸಿದ್ರಂತೆ. ಹಾ. ನನಗನ್ನಿಸ್ತದೆ ಹಾ. ಅಂತಹ ಒಂದು ಮರೆಯ ಮಹಾಚೇತನವೇ ಮೈತಳೆದು ಹಾ. ಸಾಮಾನ್ಯ ಹೆಣ್ಣಿನ ಆಕೃತಿಯನ್ನು ಧರಿಸಿ ಹಾ. ನಮ್ಮ ಕದಂಬ ವನದಲ್ಲಿ ಕೆಮಗೆ ಕಾಣುವ ಹಾಗೆ ಕಾಣಿಸಿದ್ದು ಹಾ. ಬೇರೆ ಯಾವ ಉದ್ದೇಶಕ್ಕಲ್ಲ. ಹಾ. ನಾವೀ ತನಕ ಸಾಗಿ ಬಂದಂತಹ ದಾರಿಯಿಂದ ಆಗಿ ಹೋದ ಹಾ. ಲೋಕೋಪದ್ರವ ಕಾರ್ಯಾದಂತಹ ಪರಿಣಾಮವನ್ನು ಗಮನಿಸಿ ಹಾ. ಅನ್ಯಾಯವನ್ನು ಗಮನಿಸಿ ಹಾ. ದುಷ್ಟರ ತಲೆಯನ್ನು ಕಡಿದು ಹಾ. ಶಿಷ್ಟರನ್ನು ಪರಿಪಾಲಿಸುವ ತನ್ನ ಕರ್ತವ್ಯಕ್ಕೆ ಹಾ. ಕೊರತೆ ಬರಕೂಡದನ್ನು ಉದ್ದೇಶಕ್ಕಾಗಿ ಹಾ. ತೆರೆಗಿಳಿದು ಬಂದಿದ್ದಾಳೆ. ಹಾ. ದೇವತೆಗಳನ್ನು ರಕ್ಷಿಸುವ ಉದ್ದೇಶ ಹಾ. ಮುಂದುವರೆದರೆ ನಮ್ಮ ತಲೆ ಕಡಿತಾಳೆ. ರಕ್ತಬೀಜ ನಿನ್ನ ಅಭಿಪ್ರಾಯವನ್ನು ನೀ ಅಭಿವ್ಯಕ್ತಗೊಳಿಸಿದ್ದೀನಿ. ಆದ್ರೆ ಆಲೋಚಿಸಬೇಕಾದ ಯಾವುದು? ಒಬ್ಬ ತಿಳಿಯದವ ತಪ್ಪು ಮಾಡಿದ್ರೆ
ಅವ ಹೆದ್ದ ಅಂತ ಬಿಡಬಹುದು. ಒಬ್ಬ ತಿಳಿದವ ತಪ್ಪು ಮಾಡ್ತಾನೆ ಅಂತಾದ್ರೆ ಅವನನ್ನು ಮೂರ್ಖ ಅಂತ ಹೇಳ್ಬೇಕಷ್ಟೇ. ಹಾಗಾದ್ರೆ ನೀನು ಹೇಳಿದ ಹಾಗೆ ಅವಳು ಯೋಗ್ಯತೆ ಉಳ್ಳವಳು, ಅವಳು ಅಷ್ಟೆಲ್ಲ ತಿಳಿದವಳು ಹೌದು ಅಂತಾದ್ರೆ ನಾನು ಅವಳಿಗಿಂತ ಯಾವುದರಲ್ಲಿ ಕಡಿಮೆ ಇದ್ದೇನೆ? ಚುಂಬನ ಬಗ್ಗೆ ಹೇಳುವುದಕ್ಕೆ ಹೆಚ್ಚು ಮಾತು ಬೇಡ. ಈಗ ಒಬ್ಬ ಧೂಮ್ರಲೋಚನ ಸಾಕಾಗುದಿಲ್ವಾ? ಕುರಿತಲ್ಲಿಗೆ ಕಡಿಮೆ ಆದದ್ದು ಗಮನಕ್ಕೆ ಬರಲಿಲ್ವೋ? ಯಾವುದು ಕಡಿಮೆ ಆದದ್ದು? ನಮಗೆ ವಿಪುಲವಾದಂತಹ ಅವಕಾಶಗಳು ಈಗಾಗಲೇ ಒದಗಿಯಾಗಿದೆ. ಕಳಹಿಕೊಟ್ಟ ಧೂಮ್ರಾಕ್ಷನನ್ನು ಒಬ್ಬ ಸಾಕು ನನ್ನ ಯೋಗ್ಯತೆಯನ್ನು ಸ್ಪಷ್ಟಪಡಿಸುವುದಕ್ಕೆ. ಅದೇ ವಿಶ್ವಾಸದಿಂದಲೇ ಕಳುಹಿಸಿ. ಆದರೆ ಅವಳ ಯೋಗ್ಯತೆಯನ್ನು ತಿಳಿಯುವುದಕ್ಕೂ ಧೂಮ್ರಾಕ್ಷ ಒಬ್ಬನೇ ಸಾಕಾಗಿ ಹೋಯಿತು. ಏನು ವಿಶಿಷ್ಟವಾದ ವರ ಬಂತು. ಸೇನೆ ಬೇಡ, ಆಯುಧ ಬೇಡ, ರಣದಲ್ಲಿ ಸೋಲು ಬರುವ ಸನ್ನಿವೇಶ ಉಂಟಾದರೆ ಸಾಕು, ಕಣ್ಣರಳಿಸಿ ಹೊಗೆ ವಮಿಸಿದರೆ ಇದರೊಳಗಳು ನಾಶವಾಗಿ ಹೋಗುವ ವರ ವಿಶೇಷವನ್ನು ಹೊಂದಿದರು. ಧೂಮ್ರ ಲೋಚನ ಪ್ರಭು ಅವನ ಹೊಗೆ ಕೂಡ ನೋಡ್ಲಿಕ್ಕೆ ನಮಗೆ ಅವಕಾಶ ಆಗಲಿಲ್ಲ. ಅದೇ ಸಮಸ್ಯೆ. ಸುಟ್ಟು ಬೂದಿಯಾಗಿ ಹೋದನಂತೆ. ಚಂಡಮುಂಡರನ್ನು ಕಳುಹಿಸಿ ಅಖಂಡವಾದ ಬ್ರಹ್ಮಚರಿ, ಇದಿರಾದ ಅದಟರನ್ನು ಸದೆಬಡಿಯುವ ಗದೆ, ಮನೋವೇಗ, ಇದೆಲ್ಲ ವಿಖ್ಯಾತನಿಂದ ಪಡೆದಂತಹ ವರ ವಿಶೇಷ. ಬ್ರಹ್ಮಚರ್ಯದ ಮೂಲಕವಾಗಿ ಮರಣವನ್ನು ಗೆದ್ದ ವೀರರು ಚಂಡಮುಂಡರು ಸತ್ತೋದ್ರಲ್ಲ. ಹೌದು, ರಣದಲ್ಲಿ ಅವರನ್ನು ಕೊಲ್ಲುವವರು ಯಾರಾದ್ರೂ ಇದ್ದಾರೆ? ಇಲ್ಲ. ಹಾಗಿದ್ರೆ ಅವಳು ಕೊಂದದ್ದಲ್ಲ, ಇವರು ಸತ್ತಿದ್ದಾರೆ ಅಂತ ಹೇಗೆ ಸ್ಪಷ್ಟ ಆಗುತ್ತದೆ. ಅಳಿದ ಸುಗ್ರೀವ ಬದುಕಿ ಬರ್ತಾನೆ ಅಂತಾದ್ರೆ ಬದುಕಿ ಉಳಿದವರನ್ನು ಕೊಲ್ಲುವುದಕ್ಕೆ ಅವಳಿಗೆ ಸಾಮರ್ಥ್ಯ ಉಂಟು ಅಂತಾದ್ರೆ ಆಕೆಯನ್ನು ಹಂಬಲಿಸಿ ಹೋದ್ರೆ ಯಮನ ಮನೆಯಾಗ ಕವಿಜ ಹೇಳಿದ ಮಾತು ಪತ್ಯ ಆಗುತ್ತಾ ಉಂಟು. ಹಾಗಂತ ಪ್ರಪಂಚದಲ್ಲಿ ಹಾಗೊಂದು ಕ್ರಮ ಇರ್ತದೆ. ಮತ್ತೊಬ್ಬ ಮಾಡಿದ್ದೆಲ್ಲ ನಮಗೆ ತಪ್ಪಿನ ಹಾಗೆಯೇ ಕಾಣಿಸುವುದು. ಹಾಗಂತ ನಾನು ಮಾಡಬೇಕಾದ ಸರಿಯಾವುದು ಅಂತ ಕೇಳಿದ್ರೆ ಅದು ಗೊತ್ತಿರುವುದಿಲ್ಲ. ಆದ್ರೆ ನನ್ನ ಅಷ್ಟಾಮಾತ್ಯರಲ್ಲಿ ಓರ್ವನಾದಂತಹ ನೀನು ಹಾಗಲ್ಲವಲ್ಲ. ನಾ ಇಷ್ಟರವರೆಗೆ ಮಾಡಿದ್ದು ತಪ್ಪೇ ಹೌದು ಅಂತಾದ್ರೆ ನಾನು ಜೀವನದಲ್ಲಿ ಮಾಡಬೇಕಾದ ಸರಿಯಾವುದು. ಪ್ರಭು ಸುಖ ಬರುವ
ಸುಖವನ್ನು ಮಾಡುವುದೆಂದರೆ ನೋಡಿಯೇ ನೀತಿಯ ಹೋಗಿ ಹೋಗಿ ನನಗೊಂದು ದ್ವಂದ್ವ ತಂದಿದ್ದೆ. ನಿನಗೆ ಬೇಕಾದಂತದ್ದೆಲ್ಲ ನನ್ನನ್ನೊಂದು ಸಂದಿಗ್ಧಕ್ಕೆ ನೂಕಿದ್ದೀನಿ. ಅಂದರೆ ಹೇಳೋಣವೋ ಹಾ ನನ್ನ ಸ್ಥಾನವನ್ನು ನಾನು ಯೋಚನೆ ಮಾಡಬೇಕು. ಹಾ ನಿನಗೆ ಹೇಳಲಿಕ್ಕೆ ನಾನ್ಯ ಹಾ ಹೇಳದೆ ಇರೋಣವೋ ಹಾ ದೊಡ್ಡ ಅನಾಹುತ ಬಂದು ಒದಗುತ್ತದೆ. ಹಾ. ಹೇಳದೆ ಉಪಾಯ ಇಲ್ಲ. ಹಾ ಓ ಈ ತೆರನಾದ ಕೆಟ್ಟ ಹಠದಿಂದ ಮುಂದುವರಿದು ಹಾ ನಮ್ಮ ಸರ್ವನಾಶಕ್ಕದು ಕಾರಣವಾಗಿ ಪರಿಣಮಿಸುತ್ತದೆ. ಹಾ ಬಂದವರು ಸಾಮಾನ್ಯರಲ್ಲ. ಮತ್ತೆ ವಿಧಾತನಿದ್ದಂತಹ ವರವನ್ನು ಒಂದು ಕ್ಷಣ ನೀನು ನೆನಪು ಮಾಡಿ ಹಾ ಏನು ವರವನ್ನು ಪಡೆದಿದ್ದು? ಹಾ ಈ ಪ್ರಪಂಚದಲ್ಲಿ ಹಾ ಯೋನಿಜರಿಂದ ನಿನಗೆ ಮರಣ ಇಲ್ಲ, ಹಾ ಅಯೋನಿಜರಿಂದ ಮಾತ್ರ ನಿನಗೆ ಮರಣ. ಹಾ ಅದು ಅಯೋನಿಜರಾದ ಗಂಡುಗಳಿಂದ ನಿನಗೆ ಮರಣ ಇಲ್ಲ. ಹಾ ನೀನು ಪಡೆದ ವರ ಹೇಗೆ? ಹಾ. ಅಯೋನಿಜೆಯಾಗಿರಬೇಕು, ಹಾ ಕನ್ಯೆಯಾಗಿರಬೇಕು, ಹಾ. ಕೋಶ ಸಂಭವೆ ಆಗಿರಬೇಕು, ಹಾ. ತನ್ನ ಕೋಶದಿಂದ ಮತ್ತೊಬ್ಬರನ್ನು ಸೃಷ್ಟಿಸಬೇಕು. ಹಾ. ಇಷ್ಟಕ್ಕೂ ನಿನ್ನನ್ನು ಕಾಮಭಾವದಿಂದ ಆಕರ್ಷಿಸಬೇಕು. ಕನ್ಯಾ ಜೀವಕೋಶ ಸಮುದ್ಭವೆಯಿಂದ ಹೊರತುಪಡಿಸಿ ಅನ್ಯರಿಂದ ಮರಣ ಇಲ್ಲ. ಅವಳ ಹೆಸರೇ ಕೌಶಿಕಿ. ಹಾ? ಕೌಶಿಕಿ ಅಂದ್ರೆ ಅರ್ಥವೇ ಕೋಶ ಸಂಭವೆ. ಓಹೋ. ಅದೇ ಗೊತ್ತಷ್ಟೆ. ಹಾ ಯಾವಳದ್ದೋ ಕೋಶದಿಂದಲೇ ಹೊರಗೆ ಬಂದದ್ದಿರಬೇಕು. ಹಾ ತನ್ನ ಕೋಶದಿಂದ ಸೃಷ್ಟಿಸುವ ಸಾಮರ್ಥ್ಯವನ್ನು ಈಗಾಗಲೇ ಕಾಣಿಸಿ ಕೊಟ್ಟಿದ್ದಾರೆ. ಹಾ ಕನ್ಯೆ ಅನ್ನುವುದಂತೂ ನಿರ್ಣಯ ಆಗಿದೆ. ಹಾ. ಕಾಮಭಾವದಿಂದ ನಿನ್ನ ಚಿತ್ತವನ್ನು ಆಕರ್ಷಿಸಿದ್ದಾರೆ. ಹಾ ಇಷ್ಟಾದ ಮೇಲೆ ಹಾ. ವಿಧಾತನ ವರದಂತೆಯೇ ಸಾವಿನ ಮುನ್ನುಡಿ ಆಕೆ ಎನ್ನುವುದು ಸ್ಪಷ್ಟವಾಗ್ತದೆ ಪ್ರಭು. ಹಾ. ಆದ್ದರಿಂದ ಈ ಮೂಢಗಳನ್ನು ಬಿಟ್ಟು ಬಿಡು. ಬಂದವಳು ತ್ರಿಲೋಕ ಜನನಿ. ಹಾ ನಿನ್ನ ಅಮ್ಮನ ಅಪೇಕ್ಷೆಯಂತೆ ದಾನವ ಸಾಮ್ರಾಜ್ಯವನ್ನು ಈ ತನಕ ಹ್ಮ್. ಪರಮ ಪ್ರಕರ್ಷದಿಂದ ಪ್ರಪಂಚದಲ್ಲಿ ಪ್ರತಿಷ್ಠಾಪಿಸಿದ ಹಾ. ಪರಮ ಸಾಹಸಿಗ ನೀನು. ಹಾ. ಅದು ಪ್ರಯೋಜನಕ್ಕಿಲ್ಲ ಅಂತ ಆಗಿ ಹೋಯಿತು ಅಂತ ನಾಳೆ ಕಂಡವನಾಡುವ ಸ್ಥಿತಿ ಆಗುವುದು ಬೇಡ. ಹಾ. ಹೋಗಿ ಅವಳ ಕಾಲು ಹಿಡಿಯುವ. ಮೊಮ್ಮಗ ನೀನು ವೇದಕ್ಕೆ ಭಾಷ್ಯವನ್ನು ಬರೆದವ. ನಿನ್ನ ಅಳಿಯ ಅಂತ ಮಾತ್ರ ಒಂದರ ಕಥೆ. ಹೌದಾ? ಏನಂತ ಭಾವಿಸಿದ್ಯೋ? ಚುಂಬನ ಅವನತಿ ಎಲ್ಲೇ ಪ್ರಾರಂಭ ಆಗಿದೆ ಅಂತ ಕೇಳಿದ್ರೆ, ನಾನು ಕೈ ತುತ್ತು ಕೊಟ್ಟು ಬೆಳೆಸಿದ ಮಕ್ಕಳೆಲ್ಲ ನನಗೆ ನೀತಿ ಹೇಳುವಲ್ಲಿವರೆಗೆ ಮುಟ್ಟಿದ್ದಾರೆ ಅಂತಾದ್ರೆ ನೀನು ಬೆಳೆಸಿದವರೆಲ್ಲ ನಿನ್ನ ಒಳ್ಳೆದ ಕೆಟ್ಟದಂತೆಲ್ಲ ಯೋಚಿಸುವಷ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ನಿನಗೆ ಹೆಗ್ಗಳಿಕೆ. ಎಂತದ ಹೆಗ್ಗಳಿಕೆ? ಶುಂಭ ಏನು? ನಕ್ಷತ್ರ ಮಂಡಲದಲ್ಲಿ ಅಧಿಕಾರ, ದೇವತೆಗಳ ಸಂಖ್ಯೆಯಲ್ಲಿ ಹವಿರ್ಭೋಜನ, ಶುಂಭನಾಯ್ತೋ ದೇವ ಅಗ್ನಿ ಕೊಟ್ಟ ವಸನವನ್ನು ಧಾರಣೆ ಮಾಡ್ತೀವಿ. ಹೌದು, ಸಾರ್ವಕಾಲಿಕವಾದಂತಹ ಸತ್ಯವನ್ನು ಪ್ರಪಂಚದಲ್ಲಿ ಸ್ಥಾಪಿತನಾದ ವ್ಯಕ್ತಿ ನಾನು. ದೊಡ್ಡವನು ಅನುಮಾನ ಇಲ್ಲ. ಹೌದಾ? ಅದೊಂದು ಸಣ್ಣ ಬುದ್ಧಿಯಿಂದ ಸರ್ವನಾಶ ಬಿಡು. ಅವಳು ದೊಡ್ಡವಳು ಹೌದು ಅಂತಾರೆ. ದೊಡ್ಡವನು ದೊಡ್ಡವರಾಗಿಯೇ ಇರುವುದು ಹೇಗೆ? ಒಂದು, ನನ್ನ ಮನೆಗೆ ಬರುವುದು, ನೀ ಮಾಡಿದ್ದು ತಪ್ಪು ಅಂತ ಹೇಳುವುದು, ಅಥವಾ ನನ್ನನ್ನು ಅವಳ ಬಳಿಗೆ ಬರಿಸಬಹುದಿತ್ತು. ಈಗ ಪ್ರತಿಯೊಂದು ನೀವೇ. ಆದರೆ ನನ್ನ ನಾ ಕಟ್ಟಿ ಬೆಳೆಸಿದಂತಹ ದಾನವ ಸಾಮ್ರಾಜ್ಯ ಎನ್ನುವುದು ಯಾವುದುಂಟು ಅದು ಶುಂಭನ ಸ್ವಾಭಿಮಾನದ ಪತಾಕೆ. ಅದಕ್ಕೆ ಬೆಂಕಿ ಕೊಡ್ತಾಳೆ ಅಂತಾದ್ರೆ ಇನ್ನು ಅವಳು ಹೊತ್ತಿಸಿದ ಬೆಂಕಿ ನನ್ನ ಮನೆ ಅಂಗಳದಲ್ಲಿ ಕೂತು ಅವಳು ಮೈಯ ಕಸುವನ್ನು ಕಾಯಿಸುವುದು ಬೇಡ ಬೆಂಕಿ ಕೊಟ್ಟು. ಹಾಗಾದ್ರೆ ಅದರಲ್ಲಿ ನನ್ನ ಮನೆಯೇ ಉರಿದ್ರು ಕೂಡ ಲೆಕ್ಕಿಸುವ ಬದಲಲ್ಲ. ನಿನ್ನ ಮನಸ್ಥಿತಿ ಏನು ಎನ್ನುವುದು ಅರ್ಥ ಆಯಿತು. ಆಕೆಯ ಯೋಗ್ಯತೆಯನ್ನು ಕಂಡು ಮನಸ್ಸಿನಲ್ಲಿ ಸ್ವಲ್ಪ ಹೆದರಿದ್ವಿ. ಸ್ವಲ್ಪ ತುಂಬ ಆಲೋಚನೆ ಮಾಡಬೇಡ.
ನಮ್ಮಲ್ಲಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ರಾಕ್ಷಸರಿದ್ದಾರೆ. ಅವರಿಗೆ ಒಂದೇ ಕೆಲಸ, ಶುಂಭಲೇಖ ದೇವ ಅಂತ ಹೇಳುವುದು ಊಟ ಮಾಡುದು, ಶುಂಭಲೇಖ ದೇವ ಅಂತ ಹೇಳುವುದು ಊಟ ಮಾಡುದು. ಅಲ್ಲದಿದ್ರೆ ಅವರಿಗೆ ಊಟ ಸಿಗುವುದಿಲ್ಲ. ಹೌದು, ಅವರ ಪಂಕ್ತಿಯನ್ನು ಸೇರಿಕೊ. ಅಥವಾ ಅವಳ ಬಗ್ಗೆ ಹೆದರಿಕೆಯ ಭಾವ ಉಂಟು ಅಂತಾದ್ರೆ ಅವಳಲ್ಲಿ ಹೋಗಿ ಕ್ಷಮೆಯನ್ನು ಕೇಳು. ಆದ್ರೆ ಒಂದು ಕೆಲಸ ಮಾಡಬೇಕು, ಇದನ್ನೆಲ್ಲ ಬಿಟ್ಟು ಸೀರೆಯನ್ನು ಉಟ್ಟುಕೋ, ಬಳೆಯನ್ನು ತೊಟ್ಟು, ಮೀಸೆಯನ್ನು ಬೋಳಿಸು. ಸ್ತ್ರೀ ವೇಷ. ಹೌದು, ರಣಹೇಳಿ ನಪುಂಸಕ ನನಸತ್ತವ ಒಂದು ಪದ ಹೇಳಬೇಕು. ನನಗೆ ಪದ ಉಂಟು. ರಣ ಹೇಳಿ ಮತ್ತದು ಚಂಡ ನಪುಂಸಕ ರಕ್ತಬೀಜ ನಡೆದ ನರದಲ್ಲಿ ಹುಟ್ಟುವುದಿಲ್ಲ. ಚಂಡರು ಗಂಡುಗಲಿಯಾಗಿ ಬೆಳೆದನು, ಗಂಡುಗಲಿಯಾಗಿ ವಿಜೃಂಭಿಸಿದ ರಕ್ತಬೀಜ ನನ್ನ ಆಯುಷ್ಯಕ್ಕಾಗಿ ಆಡಿದ್ದಲ್ಲ. ಮತ್ತೆ ನಿನಗೆ ವಸಾನವರ ಕುಡಿದ ಮೂಲಕ ಆಡಿದೆ. ನಿನಗೆ ಮರಣದ ವಸಗೆ ಹಿತವಾದರೆ ನಿನಗಿಂತ ಮೊದಲು ಅದು ನನಗೆ. ನೀನು ಮನಸ್ಸಿನಲ್ಲಿ ಯಾವುದನ್ನು ಕಾಣುವುದಕ್ಕೆ ಸಂಕಲ್ಪಿಸಿದ್ಯೋ ಅದು ನಿನಗೆ ಕಂಡು ಬಂತು. ಬಂದವನಿಗೆ ಕದಂಬವರದಲ್ಲಿ ಕಂಡು ಶ್ರೀದೇವಿಯ ಮದರಸ ಮಂಜುಳ ವಾಗ್ವಿಲಾಸ ದ್ಯುತಿಗೋಮಲಾಗಿ ಮಾಗಿ ದ್ಯುತಿಗೋಮಲಾಗಿ ದ್ಯುತಿಗೋಮಲಾಗಿ ಮಾತಂಗ ಕನ್ಯಾ ಮನಸ ಸ್ಮರಾಮಿ ಕನ್ಯಾ ಮನಸ ಸ್ಮರಾಮಿ ಮನಸ ಸ್ಮರಾಮಿ ಜಪ ಪೂಜೆ ಚಲ್ಲ ಕಲಾವತಂಸೆ ಕುಂಕುಮರಾಗ ಶೋಣೆ ಪುಂಡ್ರೆ ಕ್ಷುಪಾಶ ಕುಶ ಪುಷ್ಪವಾನಗಸ್ತೆ ನಮಸ್ತೆ ನಮಸ್ತೆ ಜಗದೇಕ ಮಾತಾ ಜಗದೇಕ ಮಾತಾ ಶಿವಿ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿಯೇ ನಮೋಸ್ತುತೇ 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 ಮಾತಾ ಮದರ ಶ್ಯಾಮ ಮಾತಂಗಿ ಮಧುಶಾಲಿನಿ ಕದಂಬವನವಾಸಿನಿ ಕದಂಬವನವಾಸಿನಿ ಜಯ ಮಾತಂಗತನಯೇ ಜಯ ನೀಲೋನ್ಮಲ ದ್ಯುತಿ ಜಯ ರಸಿಕೆ ಜಯ ಸಂಗೀತ ರಸಿಕೆ ಜಯ ಹೇ ಶುಭ ಪ್ರಿಯೇ ಅಮ್ಮ
ಏಣಾಕರಿ ಭವಗ್ರೇ ನೀನೇಂದ್ರಿಗೆ ಶುಭದಾನವ ಬಯಸಿದರೆ ಶುಭದಾನವ ಬಯಸಿದರೆ ಅಮ್ಮ ಬಯಸಿದರೆ ನಮ್ಮನೆಯವರೊಂದಿಗೆ ವಿವಾಹ ನಡೆಸಿ ಅನವರತ ನಿನ್ನ ಪಾದ ಸೇವೆಯಿಂದ ಜೀವನ ಸಾರ್ಥಕ್ಯವನ್ನು ಹೊಂದುವ ನಿರ್ಣಯದಿಂದಲೇ ಹೊಂದಿದ್ದೇನೆ. ಇಷ್ಟು ಪರಿಶ್ರಮ ಪಟ್ಟು ಬಂದು ಮಾಡಿದ್ದೆ ಏನು ವಿವಾಹ ಆಗುತ್ತದೆ. ಶುಂಭನ ಪಂಚಮಾತ್ಯದಲ್ಲಿ ನೀನು ಅಮಾತ್ಯ ಶ್ರೇಷ್ಠನಿದ್ದೀಯ ಎನ್ನುವ ವಿಚಾರವನ್ನು ತಿಳಿದಿದ್ದೇನೆ. ರಣಭೀಮನಂತೆ ನೀನು ಪರಾಕ್ರಮಿಯಂತೆ ಮಹಾಜ್ಞಾನಿಯಂತೆ. ಆದರೆ ನೀನಾಡಿದ ನುಡಿಗಳನ್ನು ಕೇಳಿದಾಗ ನಾನು ಕೇಳಿದ್ದು ಸುಳ್ಳಾಗಿ ಹೋಯಿತೆ ಎನ್ನುವಂತಹ ಭ್ರಮೆಗೊಳಗಾದ ಜ್ಞಾನಿಯಾದಂತಹ ನೀನು ನನ್ನ ಮನದ ಅಭಿಪ್ರಾಯವನ್ನು ತಿಳಿಯದೆ ಹೋದೆಯ. ಕಾದಾಳದ ಎನ್ನ ಮನಸ್ಸು ಯಾರಿಗೂ ಒಳಗೊಳ್ಳುವುದಿಲ್ಲ. ಅದಕ್ಕಾಗಿಯೇ ರಣಕ್ಕೆ ಹೋರಾಡುವುದಿದ್ದೇನೆ. ಹೋರಾಡುವುದು ಬಿಟ್ಟು ಕೇವಲ ಮಾತಿನ ಮೂಲಕ ನನ್ನನ್ನು ನೀನು ಕೊಂಡೊಯ್ಯುವ ಪ್ರಯತ್ನ ಮಾಡುತ್ತಿದ್ದಾದ್ರೆ ನೀನು ಒಬ್ಬ ವೀರನೆ ಎನ್ನುವಂತಹ ಭ್ರಮೆಗೆ ನಾನು ಒಳಗಾಗ್ತೇನೆ. ರಕ್ತ ಬೀಜ ಸಾರಿ ಹೇಳ್ತಾ ಇದ್ದೇನೆ. ಶುಂಭನಿಗೆ ಮದುವೆಯಾಗಬೇಕೆನ್ನುವಂತಹ ಹಂಬಲ ಇದ್ರೆ ಯುದ್ಧ ಮಾಡಲಿ. ಅದು ಬಿಟ್ಟು ಮಾತಿನ ಮೂಲಕ ನನ್ನನ್ನು ಕೊಂಡೊಯ್ಯುವ ಪ್ರಯತ್ನವಾದರೆ ರಣ ಹೇಳಿಯಾದಂತಹ
ಈ ರಕ್ತೇಶ್ವರ ಮುಂದೆ ಗೊಂಬೆಯ ರಕ್ತನಿಷ್ಠ ದೇವೇಂದ್ರ ನುಡಿತ ಪಾತ್ರ ಭಾರಿ ಸಂತೋಷ ಭಾರಿ ಸಂತೋಷ ಅಂದ್ರೆ ಅಪ್ಪನಪ್ಪ ನೆಕ್ಸ್ಟನ್ನೇ ಮಾತ್ರ ಒಚ್ಚಬಾರ್ದು ಇವನ್ನ ಕಷ್ಟ ಅನುಭವಿಸೋದು ಇಷ್ಟೊಂದು ಉಪ್ಪವರಲ್ಲ ಹಣ ಕಷ್ಟವತ್ತು ಕೊಡ್ತು ಅಪ್ಪನ ಬಗ್ಗೆ ಇಷ್ಟ ಜನ ಬರ್ತು ಹಾಕೊಂಡು ಬರ್ತಾ ನನಗೂ ಮಕ್ಕಳು ಅಂಚೆನ ಕಷ್ಟಪಟ್ಟು ಬರ್ತಾರೆ ಅಪ್ಪನ ಬರ್ತೀನಿ ಭಜನೆ ಮಾಡ್ಕೊಂಡಿದ್ದಿಲ್ಲ ನಿನ್ನ ಸಣ್ಣ ಅಪ್ಪನ ಸಣ್ಣದ ರೆಪ್ಪೆಡೆಗೊಂಡು ಕಾತಂದು ಬರ್ಪ ಈ ಸ್ವರ್ಗಗೆ ಬೋಲ ಸ್ವರ್ಗಗೆ ಬೋಲ ಸ್ವರ್ಗಗೆ ಎಡ್ಡೆ ಬರ್ತು ಎಡ್ಡೆ ದಿನ ಎಡ್ಡೆ ಕಾರ್ಯಕ್ರಮ ಈ ಬದಲು ಮಾಯನ ಮುಡ್ದು ಮಾವಿನ ಮಿತ್ತು ಬತ್ತಿನ ಚಿತ್ತಲಿ ಎಡ್ಡೆ ಸಂದರ್ಭಗಳು ಎಂತ ಈಸ ಬರ್ತದಪ್ಪ ಅಮೃತ ಬರ್ತದಪ್ಪ ಅಮೃತಗಳಿಗೆ ಬೈದು ನೈಟೇ ಬರ್ತೀನಿ ಈಸಗಳಿಗೆ ಬರ್ತಮಂಚಿನ ಕೊಡ್ತಾನೆ ಅದೇ ಅಪ್ಪ ಮಲ್ಲೆಚ್ಚಿ ಎನ್ನ ಮಾಯ ದೃಷ್ಟಿ ನಿಖಲ ಚರ್ಮ ದೃಷ್ಟಿ ನಿಖಲ ಅಪ್ಪೆ ಬತ್ತಿನ ಚಿತ್ತಿ ಮಾನವೇರಿ ಬಯ್ಯ ಬಯ್ಯ ಯಾವ್ದು ಬರ್ತಿ ಕೊಡ್ತದು ಈ ಸೊನೆ ಅಮೃತ ಮಾಡೋದು ಕರ್ಕೊಂಡು ಬರ್ತಿ ಅಂತ ಅದಕ್ಕೆ ವಿಜಯತ್ರ ಕರ್ಮರಾಜ ಮಾಡ್ತಾ ಅಮೃತ ಹತ್ರ ನಿಖಲ ಅಂಜಾರ ಕುಟುಂಬಗಳ ಬಾರದು ಕೊಡ್ತೀನಿ ದೊಡ್ಡಕ್ಕೆ ಮಧ್ಯಸ್ಥರೇ ಅನಾದಿಕಾಲದ ಕಟ್ಟು ಪೂರ್ವಕಾಲದ ಬದ್ದಕ್ಕೆ ಧರ್ಮೈತನವನ್ನು ಸತ್ಯದ ಸಾಧಿ ನಾಗನಡೆ ಸರ್ಪಜನ ಚಿತ್ರ ಮಂಗಡ ಯಾವ ಕಾಲೋಡು ಯಾವ ರೂಪಗಳ ಬತ್ತಿನ ಸ್ವಾಮಿಗಳಿತ್ತು ಭೂಮಿಗಳ ಎಲ್ಲರೂ ಸತ್ಯಗಳ ಮಾಯ ಗೋಚಾರಕ್ಕೆ ನಾವು ದುಶ್ಚೇರದ್ದು ಎಡ್ಡನ್ನ ಕರೆದು ಉಪದ್ರವವನ್ನು ಕೊಟ್ಟರು ಮಾಯಡ್ದು ಅಪಗಪಗ ಬರ್ತದೆ ದುಶ್ಚೇರನ್ನು ಕೆರೆದು ಎಡ್ಡನ್ನ ಕಾಕೊಂಡು ಬರೋದಿದ್ದ ಎಡ್ಡೆ ಕೊಟ್ಟು ನಾನು ಬೈದೆ ಇಟ್ಲೆ ಬಂದು ಎಡ್ಡೆ ನುಡಿ ಕೊಟ್ಟು ಯಥಾಸ್ಥಾನ ಸೇರನ್ನು ನಿಲಾಟ ಮಾಡ್ತದೆ ರಾಸಿಗೆ ಬಳಿಪಾಡು ದುಪ್ಪು ಭಾಗತೆಯನ್ನು ನುಡಿ ಕೊಟ್ಟು ಕ್ರಮವನ್ನು ಭಾರಿ ಸಂತೋಷ ಅಂದ್ರೆ ಭಾರಿ ಸಂತೋಷ ಅಂದ್ರೆ कोई बात बनना तो नहीं कि मुझे रमजान का नंबर ಗೆಟೆಟ್ಟ ಲಾಭವನ್ನು ಮಾಡೋದಿದ್ದಾರೆ ಹಂಗಪ್ಪ ಕುಲ್ಲೆ ಕುಲ್ಲೆ ಮುಜೆ ಮಣ್ಣಗ ಮೋನಿ ಕಲ್ಯಾಣಿನ ಕೈಗೆ ಬರ್ತದ್ದು ಸೋಡುಗು ಜತ್ತಿದ್ದ ಮೋಹನ ಕಲ್ಯಾಣಿ ಅಂತ ಭಾರಿ ಸಂತೋಷ ಅಂದ್ರೆ ಭಾರಿ ಮಾಡೋದು ನನಗೂ ಮುಗ್ಲ
ಅಪ್ಪನ ಸೇರಿ ಇಂಚನೆ ಬಾರಿ ಕೊರುಡು ಬರ್ತೀನಿ ನಿಷ್ಠೆ ಹೊತ್ತೊಂಬಲೇ ಆವಂದ ಕೊರುಡು ಇಂಚನೆ ಬಣ್ಣ ಕುಡಿದು ಒಂದೇ ಬೆಂದಾರ ನಿಂತದ ನಿಖಲ ರಟ್ಟಿ ಅಂತ ತಂದೆ ಕುಳ್ಳುದು ಕುಳ್ಳು ಮನೆ ಇಂಚೆ ಕುಳ್ಳು ಉದಾಹರಣೆ ಏಳು ಕಾಲ ಬಾಕಾಲ ಅಂತ ಏಳು ಕಾಲದ ಆಪೇನು ಅಂತ ತಾತೋಪೆ ನಮ್ಮ ಬಳೆ ಕೆನ್ನೆದಾರೆಲ್ಲ ಆಟದ ಭಾಷೆ ಮಸಾಲೆಗಾರರು ಅಂದ್ರೆ ನಮ್ಮ ಬಡಕಾಯಿ ಭಾರಿ ಸಂತೋಷ ಅಂದ್ರೆ ಒಂಜೊಂದು ಕೋಲ್ಡ್ ಕೊಟ್ಟು ಅವನು ಒಂಜರೆ ಕೋಲ್ಡ್ ಕೊಟ್ಟು ನಿಂತಾರೆ ಒಂಜರೆ ಕಾರಣದ್ದು ಕೊಟ್ಟು ನಿಂತಾರೆ ಯಾರು ಮಾಡಿ ಭಾರಿ ಸಂತೋಷ ಅಂದ್ರೆ ನಾನು ಅಪ್ಪನ ಸೇವೆ ನಿಂಚನೆ ಅಡವಡ್ ಜನ ಮುಂಚೆ ಹೆಚ್ಚು ಜನ ಮಾತಾಡ ಬರ್ತೀನಿ ನಿತ್ಯ ಸೃಷ್ಟಿಯ ನಿಕ್ಕಲು ಮಲ್ಕೊಂಡು ಬರ್ತಾನ ಉರ್ತದ ಬಟ್ಟು ನಂಚಿನ ನಿಕ್ಕಲ ಚೆಂಡೆ ಹಾಕ್ಲೇನೆ ಆಯ್ನ ಹಾಕ್ಬೇಕು ಫುಲ್ಲಾದ ಬಟ್ಟಾವೆ ತೆಂಕಾಯಿ ಮುಂಚಿನ ಕೊಟ್ಟು ಬಡಕಾಯಿ ಫುಲ್ಲುದು ಕೊಟ್ಟು ಬತ್ತದ ಮುಲ್ಪ ಉಂಟಾದ ಕೊಟ್ಟಾವೆ ಭಾರಿ ಸಂತೋಷ ಅಂದ್ರೆ ಚೆಂಡೆ ಚಕ್ರ ನಲ್ಲ ಜನ ಭಕ್తులు ಚಕ್ರದಲ್ಲಿ ಏತೆ ಆ ದಯೆ ಅತನಿಗೆ ಗೊತ್ತುಂಡು ನೀವು ಎನ್ಮಾಡ್ತಿದ್ದವನ್ನು ಒಂಚೆ ಅವನು ಗೋರದನೆ ಮಾಡುತ್ತಾರೆ ಭಾರಿ ಕೊಟ್ಟು ಕೊಟ್ಟಿದ್ದಾರೆ ಹೊರಗಡೆ ಅತನಿಗೆ ಬೋರ್ಡನ ಇತ್ಯಾದಿ ನಾಡಲ್ಲ ಇನ್ನು ಮುಗಿಸೋದಲ್ಲ ಮಾಡುತ್ತದೆ ಆ ಮಟ್ಟಲ್ಲಿ ಮಕ್ಕಳ ಮೇಲೆ ಕ್ರಿಕೆಟ್ ಬರ್ತೀನಿ ಗೋರ್ಮೆಂಟ್ ನಡೆದು ಕೂಡ ಮತ್ತೊಂದು ಬರ್ತಾರಲ್ಲ ವರ್ಷ ಲೆಕ್ಕ ಗೋರಟ್ಟಿನ ಎರಡು ಸಪ್ರ ಮಾಡ್ಕೊಂಡು ಒಂದು ಬಿಡಕ್ಕೆ ಕೊಟ್ಟಿದ್ದ ಯಾವೊಂದು ಮಾಡಿದ್ರೆ ರಟ್ಟು ಬಿಡಕ್ಕೆ ಕೊಟ್ಟಿದ್ದಾರೆ ಭಾರಿ ಸಂತೋಷ ಅಂದ್ರೆ ಅವಳ ಹೊರಾಡೋದು ಬೀಸ ಮಾಡೋದು ದೌಂಡ ಬಗತ್ತೆ ಕೆಲಸ ಬಾದಾದ ದೀಪ್ ಮುಗಿದು ಆನಲ್ಲ ಮಲ್ಲೆ ಜನ ಮಾಯೋಡ ಇಟ್ಕೊಂಡೆ ಆದ್ರೆ ತೊಂದರೆ ಐತಿ ಚರ್ಮದ ಭಾಗಕ್ಕೆ ಮಾಡ್ತೀನಿ ಬೇಕಾದ್ರೆ ಕೊಟ್ಟಿದ್ದಾರೆ ಅವಳು ಭಾರಿ ಸಂತೋಷ ಅಂದ್ರೆ ನನಗೂ ಮಗು ಹಂಚನೆ ಅಪ್ಪನ ಸೇವೆ ಮುಂಚೆ ಭಾರಿ ಕೊಡುವುದು ಭಾರಿ ಮುಗಳು ಬೈದಲ್ಲಿ ನಾವು ಗೊತ್ತಾಗ್ತು ಭಕ್ತಿ ಮಲ್ಕೊಂಡು ಬಂದಲ್ಲ ದಿನ ಹೋಗ್ಲಕ್ಕ ನೀರೇನು ಚೂರು ತಪ್ಪು ಮಾಡ್ಕೊಂಡು ಮಕ್ಕಳ ಮೇಲೆ ಇಷ್ಟೇ ಸಿದ್ಧೆ ಬರ್ತೀನಿ ಮಾಡ್ತಲ್ಲ ಇನ್ನು ಕುಟುಂಬ ಸಂಸಾರವನ್ನ ಗಾಡಿ ಕುಟುಂಬ ಸಂಸಾರವನ್ನ ಗಾಡಿ ಅವರ ಮತ್ತೆ ರಾತ್ರಿ ಕೊಡಿಬಾರ್ದು ನಂಚಿನ ಕೊಟ್ಟು ನಾನು ಒರಿಯರಲ್ಲಿ ಎತ್ತುಕೊಂಡು ನನಗೊಂಜಾಗ ಮೂರು ನಾನು ಮುಗಿಯ ಒಂಜಿ ಕೋಪದ ಬಂಗಾರ ಅರೆತ್ತು ತುಪ್ಪನಾಗತ್ತೆ ಇದ್ದೇನೆ ಅಂತ ಸಾವಿರ ಮನೋರಂಜನೆ ರಾತ್ರಿ ಕೊಡಿಬಾರ್ದು ತುಂಬು ಈ ರೀತಿ ಕಾರ್ಯಕ್ರಮ ಅಂತ ನಂಚಿನ ಏರಿಗೆ ಸುಮಾರು ಕೊಟ್ಟು ರಾತ್ರಿ ಕೊಡಿಬಾರ್ದು ನನ್ನ ಗುಡಿ ಭಾರಿ ಸಂತೋಷ ಅಂದ್ರೆ ಬ್ರಾಹ್ಮಣ ರಿಯಾಕ್ಷನ್ ನಿಂತಿರಿ ಭಾರಿ ಕೊಡು ವರ್ಷ ಮುಂಚಿತ ಎಡ್ಡೆ ಕಾರ್ಯಕ್ರಮ ನಿಂತು ಮಾಡ್ಕೊಂಡು ಬರೋದಿಲ್ಲ ರೀ ಭಾರಿ ಎಡ್ಡೆ ವಿಷಯ ಅದು ಒಂದಪ್ಪನ 10 ಜೋಕುಲಿಗೆ 10 ಬಂದಿರ್ಪುಡಿಗೆ ಆಂಡ 10 ಜೋಕುಲು ಒಂದೇ ಬಂದಿರು ಕೊಡು ಇಂಚನೆ ಮಾಡ್ಕೊಂಡಿರ್ತೀನ ನೆತ್ತಕ್ಕೆ ಅವ್ರಿಗೆ ಬಂಗೊಂಡು ಮಾಡ್ಕೊಂಡು ತೆಗೆದಿರ್ತೀನ ಸತ್ಯ ನನ್ನದು ಮಗಳು ಅಂತಾನೆ ಕಲಾವಿದರನ್ನ ಆರಾಧಿಸುವ ಬೋಲೆ ಎಡ್ಡೆ ಕಾರ್ಯಕ್ರಮ ಮಾಡ್ಕೊಂಡು ಬೋಲೆ ನನ್ನ ಕೊಡುವುದ ಭಕ್ತಿದೆ ನಿಶ್ಚಿತ ಎಡ್ಡೆ ಕಾರ್ಯಕ್ರಮ ನಿಂತು ಮಾಡ್ಕೊಂಡು ಬರ್ತಾರೆ ಮಣ್ಣ ನಿಂತು ಪ್ರತಿವರಿಲ್ಲ ಒಬ್ಬನಂಚಿನ ಸಾಧಿದು ಮಲ್ಪುನಂಚಿನ ಮಾತಾಡು ಮಲ್ಪುನಂಚಿನ ಮೇಲೆ ಒಂದಕ್ಕೆ ನೂದಕ್ಕೆ ಸಾವಿರ ಲಕ್ಷ ಮಾಡ್ತದೆ ಅಕ್ಷರ ಮಾಡ್ಕೊಂಡು ಬರ್ತಾರೆ ಮಾನಿಗೆ ನಿಂತು ಬರ್ತೀನಿ ಚಿಟ್ಟಿ ಬರ್ತು ಇದ್ದ ಇಸಗಳಿಗೆ ಬರ್ಪುನ ಅಂದಾಜು ಗೊಂಡಲ ಸಂಬಳದ ಮಾಯೋಡ ಅಪಘಾತ ಗೊಂಡಲ ಸ್ವೀಕಾರ ಮಾಡಿದೆ
ಆ